ಶಿರವಾಗಿ ನಮಿಸುವೆ ಮಂಡೆ ಕೋಲುಪುರದ ಶ್ರೀ ಮಹಾವಿಷ್ಣು ಮೂರ್ತಿಯೇ. ಸಮಲೆ ತಟದಲ್ಲಿ ನೆಲೆ ನಿಂತ ದೇವನೇ, ಕರುಣದಿ ಭಕ್ತರ ಸಲಹುವನು. ಶಿರವಾಗಿ ನಮಿಸುವೆ ಮಂಡೆ ಕೋಲುಪುರದ ಶ್ರೀ ಮಹಾವಿಷ್ಣು ಮೂರ್ತಿಯೇ. ಸಮಲೆ ತಟದಲ್ಲಿ ನೆಲೆ ನಿಂತ ದೇವನೇ, ಕರುಣದಿ ಭಕ್ತರ ಸಲಹುವನು. ಪುಂಡರಿಕಾಕ್ಷ ಶ್ರೀ ವಿಶ್ವರೂಪನೇ, ಮಂಡೆ ಕೋಲುಪುರದ ಶ್ರೀ ವಿಷ್ಣು ಮೂರ್ತಿಯೇ. ಪುಂಡರಿಕಾಕ್ಷ ಶ್ರೀ ವಿಶ್ವರೂಪನೇ, ಮಂಡೆ ಕೋಲುಪುರದ ಶ್ರೀ ವಿಷ್ಣು ಮೂರ್ತಿಯೇ. ಶಿರವಾಗಿ ನಮಿಸುವೆ ಮಂಡೆ ಕೋಲುಪುರದ ಶ್ರೀ ಮಹಾವಿಷ್ಣು ಮೂರ್ತಿಯೇ. ಸಮಲೆ ತಟದಲ್ಲಿ ನೆಲೆ ನಿಂತ ದೇವನೇ, ಕರುಣದಿ ಭಕ್ತರ ಸಲಹುವನು. ಮಲ್ಲಿಕಾರ್ಜುನ ದೇವನ ಶ್ರೀ ಮಹಾಲಿಂಗೇಶ್ವರನ, ಮಧ್ಯಪರದಿಯಲ್ಲಿ ನೆಲೆ ನಿಂತ ದೇವನೇ. ಮಾನವತಿ ತೀರದಿ ಶಾಸ್ತವೇಶ್ವರ ಗುಡಿಯು, ದುರ್ಗೆಯು ನೆಲೆ ನಿಂತ ಪಾವನ ಈ ಸ್ಥಳವು. ನೈಋತ್ಯ ದಿಕ್ಕಲ್ಲಿ ಶ್ರೀ ಮಹಾಗಣಪತಿಯು ದರುಶನ ನೀಡುವನು. ನೈಋತ್ಯ ದಿಕ್ಕಲ್ಲಿ ಶ್ರೀ ಮಹಾಗಣಪತಿಯು ದರುಶನ ನೀಡುವನು. ಶ್ರೀವತ್ಸಲಾಂಜನ ಅಚ್ಯುತನಂದನ, ಮಂಡೆ ಕೋಲುಪುರದ ಶ್ರೀ ಮಹಾವಿಷ್ಣು ಮೂರ್ತಿಯೇ. ಶಿರವಾಗಿ ನಮಿಸುವೆ ಮಂಡೆ ಕೋಲುಪುರದ ಶ್ರೀ ಮಹಾವಿಷ್ಣು ಮೂರ್ತಿಯೇ. ಸಮಲೆ ತಟದಲ್ಲಿ ನೆಲೆ ನಿಂತ ದೇವನೇ, ಕರುಣದಿ ಭಕ್ತರ ಸಲಹುವನು. ನಾಲ್ಕುರ ಒಡೆಯನೇ ಮಹಾವಿಷ್ಣು ಮೂರ್ತಿಯೇ, ಪೈಯೊಳು ಸೇವೆಯು ನಿನ್ನ ಕ್ಷೇತ್ರದಲ್ಲಿ. ಕಳೆರಿಯ ಮಣ್ಣಲ್ಲಿ ದೈವಗಳ ಸೇವೆಯು, ಅಶ್ವರೂಪದಿ ದರುಶನ ಭಾಗ್ಯವು. ಕಣೆ ಮರಡ್ಕ
ಮರಡ್ಕದಿ ಜಾತ್ರೆ ಸಮಯದಿ ಭೇಟಿಯಾಗುವವು. ಕಣಿ ಮರಡ್ಕದಿ ಜಾತ್ರೆ ಸಮಯದಿ ಭೇಟಿಯಾಗುವವು. ಕರುಣಾಸಾಗರ ಶ್ರೀ ಚತುರ್ಭುಜ ನಂದನ ಮಂಡೆಕೋಲುಪುರದ ಶ್ರೀ ಮಹಾವಿಷ್ಣು ಮೂರ್ತಿಯೇ. ಶಿರವಾಗಿ ನಮಿಸುವೆ ಮಂಡೆಕೋಲುಪುರದ ಶ್ರೀ ಮಹಾವಿಷ್ಣು ಮೂರ್ತಿಯೇ. ದೇಸಮಲೆ ತಟದಲ್ಲಿ ನೆಲೆ ನಿಂತ ದೇವನೇ ಕರುಣದಿ ಭಕ್ತರ ಸಲಹುವನು.